ಮಾನ್ಯ ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರಿಗೆ ARTO ಆಫೀಸ್ ಬಗ್ಗೆ 1080 ಪ್ರಶ್ನೆಯನ್ನು ಕೇಳಿದ್ದೆ. ಶ್ರೀರಾಮ್ ಅವರ ಪರವಾಗಿ ಉತ್ತರವನ್ನು ಒದಗಿಸಲಾಗಿದೆ. ಸುನೀಲ್ ಇವರು ಸಚಿವರ ಪರವಾಗಿ ನೀವು ಹೌದೌದು ಮುಟ್ಟಿದ್ರೆ ಶಾಕ್ ಬರ್ತದೆ. ನೀವು ಅಕ್ಕಪಕ್ಕದವರು ನಿಮ್ಗೆ ಹೆಂಗ್ ಹೊಡಿತದೆ ಅದು? ನಮ್ಮ ನೆರೆಮನೆಯವರು ನೋಡ್ರಿ, ಅಲ್ಲೇ ಶಬ್ದ ನೀವು ಬೇರೆ ಬಳಸ್ತೀರಿ. ಸ್ವಲ್ಪ ಜಗಳ ಜಾಸ್ತಿ. ಅದಕ್ಕೆ ನಾನು ಅಕ್ಕಪಕ್ಕದವರು ಅಂತ ಹೇಳಿದ್ದೆ. ನಾನು ಸಭಾಧ್ಯಕ್ಷರೇ, ನಮ್ಮ ಈಗ ತಮ್ಗೆ ಗೊತ್ತಿದೆ, ಬ್ಯಾಂಗ್ಳೂರು ಸಿಟಿಯಲ್ಲಿ ಇಲ್ಲಿಯ ಜನಸಂಖ್ಯೆ 1,25,00,000 ಆದರೆ ವಾಹನಗಳ ಸಂಖ್ಯೆ 1 ಕೋಟಿವರೆಗಿದೆ. ಹಾಗೆ ಒಂದೊಂದು ಮನೆಯಲ್ಲಿ 2 ವೆಹಿಕಲ್, ಬೈಕು, ಸ್ಕೂಟರು, ನಡೆದುಕೊಂಡು ತಿರುಗೋರೇ ಇಲ್ಲ. ಒಂದೇ ರಿಕ್ಷಾ, ಒಂದೇ ಕಾರು. ನಾವೊಂದು ಮನೆ ಒಕ್ಕಲಿಗೆ ನೋಡ್ಲಿಕ್ಕೆ, ಮನೆಯಲ್ಲಿ ಕೇಳಲಿಕ್ಕೆ ಜನ ಸಿಗುವುದಿಲ್ಲ. ಅಂತ ವಾಹನಗಳ ಒತ್ತಡ ಇರುವಾಗ 10 ವರ್ಷಗಳಿಂದ ಒಂದು ಬೇಡಿಕೆ ಕೊಡ್ತಿದ್ದೆ. ಅಂದ್ರೆ ಒಂದು ARTO ಆಫೀಸ್ ಕೊಡಿ ಅಂತೇಳಿ, ಬೈಂದೂರು ಮತ್ತೆ ಕುಂದಾಪುರದ 2 ಸೇರಿ. ಆದರೆ ಅಧಿಕಾರಿಗಳ ಹತ್ರ ಕೇಳಿದರೆ ನಾವು ಸರ್ಕಾರಕ್ಕೆ ಕಳಿಸಿದ್ದೇವೆ ಅಂತ ಹೇಳ್ತಾರೆ. ನನಗೆ ಇಲ್ಲಿ ಪಶ್ಚಿಮ ಬಂಗಾಳಕ್ಕೆ ಹೋಯ್ತಾ ಸರ್ಕಾರ, ಪಂಜಾಬಿಗೆ ಕಳಿಸಿದ್ರ ನನಗೆ ಗೊತ್ತಿಲ್ಲ. ಅಲ್ಲ, ಓಕೆ, ಕೇಳೋಣ. ಸರ್ಕಾರದ ಉತ್ತರ ಕೇಳೋಣ. ಒಂದ್ ನಿಮಿಷ, ಗೊತ್ತಾಯ್ತು. ಸರ್ಕಾರದ ಉತ್ತರ ಕೇಳೋಣ. ಬದಲಾಗಿ ಹೋಗಿರ್ಬೋದು ಬೇರೆ ಕಡೆ. ಕೇಳೋಣ, ಹಾಲಾಡಿ ಅವ್ರಿಗೆ ಕೇಳೋಣ, ಉತ್ತರ ಕೇಳೋಣ. ಮಾನ್ಯ ಅಧ್ಯಕ್ಷರೇ, ಸಾರಿಗೆ ಇಲಾಖೆಯಲ್ಲಿ ಈಗಾಗಲೇ 30 ಸೇವೆಗಳನ್ನ ಆನ್ಲೈನ್ ಮುಖಾಂತರ ಮಾಡಲಿಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ನಮ್ಮ ಇಲಾಖೆ, ಸಾರಿಗೆ ಇಲಾಖೆಯಿಂದ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಗ್ರಾಮ 1 ಮತ್ತು ಜನಸೇವಕ ಯೋಜನೆಗಳಿಂದನೂ ಕೂಡ ಗ್ರಾಮ ಪಂಚಾಯಿತಿಗಳಲ್ಲಿ ಆ ಸೇವೆಗಳನ್ನ ಒದಗಿಸಬೇಕು ಅಂತೇಳಿ ಸುಲಲಿತ ಮಾಡುವಂತಹ ಪ್ರಯತ್ನಗಳನ್ನು ಕೂಡ ಸಾರಿಗೆ ಇಲಾಖೆ ಮುಖಾಂತರವೂ ಕೂಡ ಸರ್ಕಾರ ಇವತ್ತು ಮಾಡ್ತಾ ಇರೋದು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಎರಡನೇದು, ಸಾರ್ವಜನಿಕರ ವಾಹನದ ಅನುಜ್ಞಾ ಪತ್ರ ಮತ್ತು ಸ್ಮಾರ್ಟ್ ಕಾರ್ಡ್ಗಳನ್ನ ಅಂಚೆ ಇಲಾಖೆ ಮುಖಾಂತರನೇ ಮನೆ ಮನೆಗೆ ತಲುಪಿಸುವಂತ ಕಾರ್ಯವೂ ಕೂಡ ಮಾಡ್ತಾ ಇದೆ. ಅಂದ್ರೆ ಆನ್ಲೈನ್ ಮುಖಾಂತರ ಈ ಎಲ್ಲ ಸೇವೆಗಳನ್ನ ಸರ್ಕಾರ ಕೊಡ್ತಾ ಇರೋದ್ರಿಂದ ಕಚೇರಿಗಳಿಗೆ ಅಲೆದಾಟವನ್ನು ತಪ್ಪಿಸಬೇಕು ಅನ್ನುವಂತ ಒಂದು ಪ್ರಯತ್ನ ಸರ್ಕಾರದ ಕಡೆಯಿಂದ ನಡೀತಾ ಇದೆ. ಕುಂದಾಪುರದಲ್ಲಿ ಈಗಾಗಲೇ 1,10,000 ವಾಹನಗಳ ನೋಂದಣಿ ಆಗಿದೆ ಅಂತೇಳಿ ಇಲಾಖೆ ಅಧಿಕಾರಿಗಳು ಕೊಟ್ಟಿದ್ದಾರೆ. ಬೈಂದೂರಿನಲ್ಲಿ 12,000 ವಾಹನಗಳು. ಅಂದ್ರೆ RTO ಕಚೇರಿಯನ್ನು ಆರಂಭ ಮಾಡಬೇಕು ಅಂತಂದ್ರೆ ವಾರ್ಷಿಕವಾಗಿ 10,000 ವಾಹನಗಳ ನೋಂದಣಿ ಆಗಬೇಕು ಅಂತೇಳಿ ಇಲಾಖೆಯ ನಿಯಮಾವಳಿಗಳಿರುವಂತದ್ದು. ಆದ್ರೆ ಇಲ್ಲಿ ಈಗ ನಮಗೆ ದಾಖಲಾಗಿರುವಂತದ್ದು 8,100 ವಾಹನಗಳು ನೋಂದಣಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 10,000 ಆದ್ರೆ ಅದನ್ನ ಮಾಡ್ಲಿಕ್ಕೆ ನಮ್ಮ ಹತ್ರ ಇಲಾಖೆನಲ್ಲಿ ಪ್ರಾವಿಷನ್ ಇದೆ. ಈಗ ಅಲ್ಲಿರುವಂತದ್ದು 8,100. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಪರಿಶೀಲಿಸಿ ಮಾಡಬಹುದು ಅಂತೇಳಿ ಅಧಿಕಾರಿಗಳು ಹೇಳಿದ್ದಾರೆ. ನಾನು ಮಾನ್ಯ ಸಚಿವರ ಜೊತೆಗೆ, ಮಾನ್ಯ ಶಾಸಕರ ಜೊತೆ ಕೂತ್ಕೊಂಡು, ಶ್ರೀರಾಮುಲು ಅವ್ರ ಜೊತೆ ಕೂತ್ಕೊಂಡು ಅದನ್ನು ಪರಿಹಾರ ಮಾಡುವಂತ ಪ್ರಯತ್ನವನ್ನು ನಾನು ಮಾಡ್ತೇನೆ. ನಿಮ್ಮ ಉತ್ತರ ಹೇಳಿದ್ದು ಸರಿಯಾಗಿ ಉಂಟು, ಬರ್ಕೊಂಡು ಬಂದದ್ದು ಸರಿಯಾಗಿ ಹೇಳಿದ್ದೀರಿ. ಬರ್ಕೊಂಡು ಬಂದದ್ದನ್ನು ತಪ್ಪಿಲ್ಲದೆ ಸಚಿವರು ಹೇಳಿದ್ದಾರೆ. ಆದರೆ ಇವರ ಆನ್ಲೈನ್ ಇರುವುದು ಟ್ರಯಲ್ ಆನ್ಲೈನ್ ಅಲ್ಲಿ ಕೊಡ್ಲಿಕ್ಕೆ ಆಗ್ತದ? ವರ್ಷಕ್ಕಿರುವುದು 365 ದಿವಸ. ಪ್ರತಿ ವರ್ಷ 10,000 ವಾಹನಗಳು ಖರೀದಿ ಆಗ್ತದೆ, ಹೊಸ ವಾಹನಗಳು ನೋಂದಣಿ ಆಗ್ತದೆ. ವರ್ಷಕ್ಕೆ ಸರ್ಕಾರಿ ರಜೆ ದಿವಸಗಳೇ ಸಾಧಾರಣ ಒಂದು 90 ದಿವಸ ಇರ್ತದೆ. ಹಾಗಾದ್ರೆ ದಿವಸಕ್ಕೆ ಎಷ್ಟು ವಾಹನಗಳನ್ನು ಟ್ರಯಲ್ ಕೊಡಬೇಕು, ಮುನಿಪಾಲ ಹೋಗ್ಬೇಕು? ಅಲ್ಲ, ನೀವು ಟ್ರಯಲ್ ಆನ್ಲೈನ್ ಅಲ್ಲಿ ಕೊಡುವುದಾದ್ರೆ ಆಗ್ಬಹುದು. ಅಲ್ಲ, ಆನ್ಲೈನ್ ಅಲ್ಲಿ ಟ್ರಯಲ್ ಕೊಡ್ಲಿಕ್ಕೆ ಅಮೆರಿಕದಲ್ಲಿ ಉಂಟಂತೆ, ತಮಗೆ ಏನಾದರೂ ತೊಂದರೆ ಆಗ್ಬಹುದು. ಆದ್ರೆ ನೋಡಿ ಸಚಿವರೇ, ಒಂದ್ ಸ್ವಲ್ಪ ನೋಡಿ, ಬೈಂದೂರಲ್ಲಿ, ಮಣಿಪಾಲಲ್ಲಿ ಈಗ ಹಾರ್ಟ್ ಆಪರೇಷನ್ ಆದ್ರೆ ಬೆಂಗಳೂರು ಬರಬೇಕು, ಎಲ್ಲರಿಗೂ ಹೋಗ್ಬೇಕಿತ್ತು. ವಾಹನ ನೋಂದಣಿಗೋಸ್ಕರ ಡೈಲಿ ಸಂಜೆವರೆಗೆ ಕಾಯ್ಬೇಕು. ಅಲ್ಲ, ಅವರು ಹೇಳೋದು ಒಂದೇ. ಅಲ್ಲ, ಎಷ್ಟು ಮಾನವ ದಿನಗಳು ಆಗ್ಬಹುದು. ಓಕೆ, ಅದೆಲ್ಲದೂ ಸರಿ. ಅಲ್ಲ, ಅವರಿಗೆ ನೀವು ಹೇಳೋದೆಲ್ಲವೂ ಸರಿ ಇದೆ. ಅವ್ರು ಹೇಳೋದೇನು ಅಂದ್ರೆ 10,000 ವಾಹನ ಇರಬೇಕು, 10,000 ಆಗ್ಲಿಲ್ಲ, 8,000 ಆಗಿದೆ ಅಂತ. ಹಾಗಲ್ಲ ನೋಡಿ, ಪ್ರತಿಯೊಬ್ಬ ಪಾಸ್ ಆಗಲಿಕ್ಕೆ 35 ಮಾರ್ಕ್ ಅಂತಿದೆ. ಕೊರೋನಾ ಬಂದಾಗ ಗ್ರೇಸ್ ಮಾರ್ಕ್ಸ್ ಕೊಟ್ಟದುಂಟು, ಇಲ್ವಾ?
ನನಗೂ ಬೇಕು ಆ ಗ್ರೇಸ್ ಮಾರ್ಕ್ಸ್, ಅಲ್ಲಲ್ಲ. ಯಾಕಂದ್ರೆ ನನ್ನಲ್ಲೂ ARTO ಆಫೀಸ್ ಹಾಗೆ. ಕೇಳ್ತಿದ್ದೀನಿ ನಾನು. ಅಲ್ಲ ಈಗ ಬರುಸಲಕ್ಕೆ 15,000 ಓಕೆ, ವಾಹನ ಮಾಡಿ. ನೋಡಿ ಗ್ರೇಸ್ ಮಾರ್ಕ್ಸ್ ಕೊಡೋದಾರ ನಮಗೂ ಎಲ್ಲ ಕೊಟ್ಟು ಮಾಡ್ರಿ ನೀವು ಸುನಿಲ್. ಈಗ ಮನೆ ಅಧ್ಯಕ್ಷರೇ, ಸದಸ್ಯರು ಹೇಳ್ತಾರೆ ಸರಿ ಇದೆ, ಕುಂದಾಪುರದಿಂದ ಉಡುಪಿಗೆ ಹೋಗ್ಲಿಕ್ಕೆ ದೂರ ಆಗತ್ತೆ, ಅಲ್ಲೊಂದು RTO ಕಚೇರಿ ಬೇಕು ಅನ್ನುವಂಥದ್ದು ಅವ್ರು ಏನಿದೆ. ಮತ್ತು ಬೈಂದೂರು ಹತ್ತತ್ರ 60, 70, 80 ಕಿಲೋಮೀಟರ್ ಗ್ರಾಮೀಣ ಪ್ರದೇಶದ ಜನ ಉಡುಪಿಗೆ ಹೋಗೋದು ಕಷ್ಟ ಇದೆ ಅನ್ನುವಂಥದ್ದು ಅವ್ರ ಭಾವನೆ ಇತ್ತು, ಸರಿ ಇದೆ. ಆದ್ರೆ ನಮ್ಮ ಇಲಾಖೆನಲ್ಲಿರೋದೇನು ಅಂದ್ರೆ 10,000ಕ್ಕಾದ್ರೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ. ಮತ್ತು ಪ್ರತಿ ಮಂಗಳವಾರ ಅಲ್ಲಿ ಕ್ಯಾಂಪ್ಗಳನ್ನು ಮಾಡಿ ಜನರದ್ದು ಏನು ಬೇರೆ ಬೇರೆ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. 10,000 ನೋಂದಣಿ ಆದ್ರೆ ಮಾತ್ರ ಮಾಡಬಹುದು ಅನ್ನುವಂಥದ್ದು ನಿಯಮಾವಳಿಯಲ್ಲಿ ಇರುವಂತದ್ದು. ಹಾಗಾಗಿ ಸ್ಪೆಷಲ್ ಕೇಸ್ ಏನಾರು ಮಾಡಬಹುದು ಅನ್ನಂಗಿದ್ರೆ ನಾನು ಮಾನ್ಯ ಸಚಿವರ ಜೊತೆಗೆ ಅವ್ರ ಜೊತೆಗೆ ಮಾತಾಡಿ, ಅಲ್ಲ ನಂದು ಒಂದಿದೆ, ಕೂಡಿ ಮಾಡ್ಬಿಡಿ ಇಬ್ರದ್ದು. ನಂದು ಒಂದಿದೆ, ಎರಡು ಸೇರ್ ಮಾಡಿಸ್ಬಿಡಿ ಎಂದೆ. ಶಿವಾನಂದ್ ಪಾಟೀಲ್ ಅವ್ರ ಪರವಾಗಿ ಅಜಯ್ ಧರ್ಮ್ ಸಿಂಗ್ ಎಲ್ಲೋ ಹೋದ್ರು, ಅವರು ಎಲ್ಲೋ ಹೋದ್ರು. ಅರವಿಂದ್ ಚಂದ್ರಕಾಂತ್ ಬೆಲ್ಲ